ಅದು ಆಗಸ್ಟ್ 6, 1945. ಜಪಾನಿನ ಪ್ರಸಿದ್ಧ ನಗರ ಹಿರೋಶಿಮಾದಲ್ಲಿ ಅದು ಬೇಸಿಗೆಗಾಲ. ಅದೊಂದು ಸುಂದರ ದಿನವಾಗಿತ್ತು. ಕಾರಣ ಆಕಾಶದಲ್ಲಿ ಒಂದು ಮೋಡ ಕೂಡ ಕಾಣುತ್ತಿರಲಿಲ್ಲ. ಅದು ಶುಭ್ರ ನೀಲಿ ಬಣ್ಣದಾಗಿತ್ತು. ಅದು ಸೋಮವಾರ ಆಗಿದ್ದರಿಂದ ನಗರದಲ್ಲಿ ಎಲ್ಲ ಚಟುವಟಿಕೆಗಳು ಎಂದಿನಂತೆ ಆರಂಭವಾಗಿದ್ದವು. ಸಾವಿರಾರು ಜನರು ತಮ್ಮ ತಮ್ಮ ಕಚೇರಿಗಳಿಗೆ, ತಮ್ಮ ತಮ್ಮ ಕೆಲಸಗಳಿಗೆ ತೆರಳುತ್ತಿದ್ದರು. ಹಾಗೆಯೇ ಚಿಕ್ಕ ಮಕ್ಕಳು ತಮ್ಮ ಶಾಲೆಗೆ ಹೋಗಿದ್ದರು ಹಾಗೂ ಇನ್ನೇನು ಮೊದಲ ಪಿರಿಯಡ್ ಆರಂಭವಾಗಬೇಕಾಗಿತ್ತು. ಇದೇ ಸಮಯದಲ್ಲಿ ಕೆಲವು ಜಪಾನಿ ನಾಗರಿಕರು ಆ ನೀಲಿ ಆಕಾಶದಲ್ಲಿ ಅಮೆರಿಕದ ಬೋಯಿಂಗ್ B-29 ಹಾರಾಡುವುದನ್ನ ದೂರದಿಂದಲೇ ಕಾಣುತ್ತಾರೆ. ಕರೆಕ್ಟ್ ಆಗಿ 8:15 ಆ ಒಂದು ಏರೋಪ್ಲೇನ್ ನಿಂದ ಏನೋ ಒಂದು ವಸ್ತು ಬೀಳುತ್ತಿರುವ ಹಾಗೆ ಗೋಚರಿಸುತ್ತದೆ. ದೂರದಿಂದ ನೋಡಿದಾಗ ಯಾರೋ ಒಬ್ಬ ವ್ಯಕ್ತಿ ಬೀಳುವ ಹಾಗೆ ಕೆಲವರಿಗೆ ಅನಿಸುತ್ತದೆ. ಆದರೆ ಯಾರೂ ಕೂಡ ತಮ್ಮ ಕನಸು ಮನಸ್ಸಿನಲ್ಲಿ ಕೂಡ ಅಂದುಕೊಂಡಿರಲಿಲ್ಲ ಅದೊಂದು ಆಟೋಮಿಕ್ ಬಾಂಬ್ ಅಂತ, ಅಂದ್ರೆ ಪರಮಾಣು ಬಾಂಬ್ ಅಂತ. ಇದು ಸುಮಾರು 43 ಸೆಕೆಂಡ್ಗಳ ಕಾಲ ಆ ಒಂದು ಏರೋಪ್ಲೇನ್ ನಿಂದ ಭೂಮಿಯ ಕೆಳಗೆ ಬೀಳಲು ಆರಂಭಿಸುತ್ತದೆ. ಇದು ನೆಲಕ್ಕೆ ಅಪ್ಪಳಿಸುವುದೇ ತಡ. ಇಡೀ ಹಿರೋಶಿಮಾ ನಗರ ಭಸ್ಮವಾಗಿ ಹೋಗಿತ್ತು. ಈ ಒಂದು ಬಿದ್ದ ಗಳಿಗೆಯಿಂದ ಆಕಾಶದಲ್ಲಿ ಒಂದು ಭಯಾನಕ ಸ್ಫೋಟ ಉಂಟಾಗಿತ್ತು. ಅದೊಂದು ಅತಿ ದೊಡ್ಡ ಫೈರ್ ಬಾಲ್ ತರ ಕಾಣುತ್ತಿತ್ತು. ಯಾರಿಗೂ ಏನು ಕೂಡ ಕಾಣಿಸದಂತಹ ಪರಿಸ್ಥಿತಿಯಾಗಿತ್ತು. ಇದನ್ನು ನೋಡುತ್ತಾ ಇದ್ದರೆ ಎಲ್ಲೋ ಸೂರ್ಯನೇ ಭೂಮಿಗೆ ಬಂದು ಅಪ್ಪಳಿಸುವ ಹಾಗೆ ಗೋಚರಿಸುತ್ತಿತ್ತು. ಈ ಸಮಯದಲ್ಲಿ ಅಲ್ಲಿನ ತಾಪಮಾನ 4000 ಡಿಗ್ರಿ ಸೆಲ್ಸಿಗಿಂತ ಜಾಸ್ತಿಯಾಗಿತ್ತು ಎಂದು ಹೇಳಲಾಗುತ್ತದೆ. ಕಣ್ಣು ಬಿಟ್ಟು ತೆಗೆಯುವುದರಲ್ಲಿ 90,000 ಜನ ಶವವಾಗಿ ಹೋಗಿದ್ದರು. ಹೌದು, ಈ ಒಂದು ಪರಮಾಣು ಅಸ್ತ್ರ ಜಪಾನಿನ ಹಿರೋಶಿಮಾ ಮೇಲೆ ಬಿದ್ದ ಕಾರಣವೇ ಎರಡನೇ ವಿಶ್ವ ಯುದ್ಧದ ಅಂತ್ಯವಾಗಿತ್ತು. ಆದ್ರೆ ಈ ಒಂದು ಘಳಿಗೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಭಯವನ್ನು ಸೃಷ್ಟಿಸಿತ್ತು ಎಂದರೆ ತಪ್ಪಾಗಲಾರದು. ಹೌದು ಸ್ನೇಹಿತರೆ, ಇದು ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಆಟೋಮ್ ಬಾಂಬ್ ಬಿದ್ದಂತಹ ಘಳಿಗೆಯಾಗಿತ್ತು. ಅಂದಿನಿಂದ ಬೇರೆ ಬೇರೆ ದೇಶಗಳು ಯುದ್ಧ ಮಾಡುವ ಶೈಲಿಯೇ ಬದಲಾಗಿ ಹೋಗಿದೆ. ಇವತ್ತು ಕೂಡ ದೊಡ್ಡ ದೊಡ್ಡ ಸೂಪರ್ ಪವರ್ ದೇಶಗಳಲ್ಲಿ ಈ ಆಟೋಮ್ ಬಾಂಬ್ ಅಂದ್ರೆ ಪರಮಾಣು ಅಸ್ತ್ರ ತಮ್ಮದಾಗಿಸಿಕೊಂಡಿದ್ದಾರೆ. ಬನ್ನಿ, ಈ ಪರಮಾಣು ಅಸ್ತ್ರ ಎಷ್ಟು ಘಾತಕವಾಗಿದೆ, ಇದರ ಇತಿಹಾಸವೇನು, ಒಂದು ಪರಮಾಣು ಅಸ್ತ್ರ ಎಲ್ಲಾದರೂ ಬಿದ್ದರೆ ಅದರ ವಿನಾಶ ಹೇಗಿರುತ್ತದೆ, ಭಾರತದಲ್ಲಿ ಈ ಆಟೋಮ್ ಬಾಂಬ್ಗಳು ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ಗಳು ಎಷ್ಟಿವೆ, ನಮ್ಮ ದುಶ್ಮನ್ ದೇಶ ಚೈನಾ ಮತ್ತು ಪಾಕಿಸ್ತಾನದಲ್ಲಿ ಇದರ ಕೌಂಟ್ ಎಷ್ಟಿದೆ. ಬನ್ನಿ ಸ್ನೇಹಿತರೆ, ಮುಂದೊಂದು ದಿನ ಏನಾದರೂ ಯುದ್ಧ ನಡೆದರೆ ಈ ಪರಮಾಣು ಅಸ್ತ್ರಗಳು ಏನೆಲ್ಲ ಮಾಡಲಿವೆ ಅನ್ನುವುದನ್ನ ಇಂಚಿಂಚಾಗಿ ಆ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಭಾರತ ಸದಾ ಶಾಂತಿ ಪ್ರಿಯ ದೇಶ. ಅನಾವಶ್ಯಕವಾಗಿ ಬೇರೆ ದೇಶಗಳ ಜೊತೆ ಕಾಲು ಕೆರೆದು ಜಗಳ ಆಡಿದ ಉದಾಹರಣೆಗಳು ನಿಮಗೆ ಯಾವತ್ತೂ ಇತಿಹಾಸದಲ್ಲಿ ಸಿಗುವುದಿಲ್ಲ. ಆದರೆ ನೆರೆಯ ಪಾಕಿಸ್ತಾನ ಹಾಗೂ ಚೈನಾ ಒಂದಲ್ಲ ಒಂದು ಕಾರಣಕ್ಕೆ ಭಾರತದ ವಿರುದ್ಧ ಕುತಂತ್ರ ಹೆಣೆಯುತ್ತಾನೆ ಇರುತ್ತವೆ. ಸದಾ ಗಡಿಯಲ್ಲಿ ತಂಟೆಯನ್ನು ತೆಗೆದು ಅವಕಾಶ ಸಿಕ್ಕಿದಾಗಲೆಲ್ಲ ಸಂಚು ರೂಪಿಸಿ ದಾಳಿ ನಡೆಸುತ್ತವೆ. ಅಷ್ಟೇ ಅಲ್ಲದೆ ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡುವುದು ಇವರ ಕೆಲಸವಾಗಿ ಹೋಗಿದೆ. ಈಗಾಗಲೇ ಚೈನಾದಿಂದ 2 ಬಾರಿ ಸೋತು ಹಾಗೂ ಪಾಕ್ ಉಗ್ರರ ದಾಳಿಯಿಂದ ಬೇಸತ್ತ ಭಾರತ ತನ್ನ ಸೇನೆ ಮತ್ತು ಸಶಸ್ತ್ರ ಪಡೆಗಳನ್ನ ಬಲಪಡಿಸಿಕೊಂಡಿದೆ. ಸೇನೆಯ ಬತ್ತಳಿಕೆಯಲ್ಲಿ ಅಣ್ವಸ್ತ್ರವನ್ನ ಸಹ ಸೇರಿಸಿ ವೈರಿಯ ಎದೆಯಲ್ಲಿ ನಡುಕ ಹುಟ್ಟಿಸಿದ ಭಾರತ ಈಗ ಇಡೀ ವಿಶ್ವದಲ್ಲೇ ಸೈ ಎನಿಸಿಕೊಂಡಿದೆ. ಭಾರತದ ಪರಮಾಣು ಬಾಂಬುಗಳು ಅಂದ್ರೆ ಇಂಡಿಯನ್ ನ್ಯೂಕ್ಲಿಯರ್ ವೆಪನ್ ಹಾಗೂ ಅಣುಬಾಂಬು ಪರೀಕ್ಷೆಗಳ ಕೂಡ ಈಗಾಗಲೇ ಮಾಡಾಗಿದೆ. 1974ರಲ್ಲಿ ರಾಜಸ್ಥಾನದ ಪೋಖ್ರಾನ್ನ ಭೂಗರ್ಭದಡಿ ಪರಮಾಣು ಬಾಂಬ್ ಪರೀಕ್ಷೆ ನಡೆಸಿರುವ ಮೂಲಕ ಭಾರತ ಪರಮಾಣು ಸ್ವಾವಲಂಬನೆಯನ್ನ ಕಂಡುಕೊಂಡಿದೆ. ಮೇ 18, 1974 ಶನಿವಾರ ಸ್ಟರ್ಲಿಂಗ್ ಬುದ್ಧ ಹೆಸರಿನಲ್ಲಿ ಪರಮಾಣು ಪರೀಕ್ಷೆ ನಡೆಸಿ ಇದೀಗ ಅರ್ಧ ಶತಮಾನ ಕಳೆದು ಹೋಗಿದೆ. ಭಾರತದ ಪರಮಾಣು ಬಾಂಬ್ ಪರೀಕ್ಷೆ ಎಷ್ಟು ಗೌಪ್ಯವಾಗಿತ್ತು ಅಂದ್ರೆ ಇಡೀ ದೇಶ ಅಲ್ಲದೆ ಇಡೀ ವಿಶ್ವಕ್ಕೆ ಒಂದು ಕೂಡ ಸುಳಿವು ಇರಲಿಲ್ಲ. ಮೇ 18, 1974 ಬೆಳಗ್ಗೆ 8:05 ವೇಳೆಗೆ ಅಮೆರಿಕದ ಭೂಕಂಪನ ಮಾಪಕ ಭೂಮಿ ಕಂಪಿಸುವುದನ್ನ ದಾಖಲಿಸಿತ್ತು. ಇದು ಭೂಕಂಪನ ಅಲ್ಲ ಅಂತ ಸಂಶೋಧಕರಿಗೂ ಕೂಡ ತಿಳಿದು ಹೋಗಿತ್ತು. ಈ ಕಂಪನದ ರಹಸ್ಯವನ್ನ ಭಾರತ ಬಹಿರಂಗಗೊಳಿಸಿದಾಗ ಇಡೀ ಜಗತ್ತೇ ಬೆರಗಾಗಿ ಹೋಗಿತ್ತು. ಅದರಲ್ಲೂ ಪಾಪಿ ಪಾಕಿಸ್ತಾನವಂತೂ ನಡುಗಿ ಹೋಗಿತ್ತು. ಈ ಪ್ರಯೋಗದ ವಿಚಾರವನ್ನ ನಮ್ಮದೇ ದೇಶದ ರಕ್ಷಣಾ ಸಚಿವರು, ವಿದೇಶಾಂಗ ವ್ಯವಹಾರಗಳ ಸಚಿವರಿಗೆ ಮಾಹಿತಿ ನೀಡಿದ್ದು ಕೇವಲ 2 ದಿನಗಳು ಮೊದಲು ಮಾತ್ರ.
ಸುಮಾರು 75 ವಿಜ್ಞಾನಿಗಳನ್ನ ಹೊರತುಪಡಿಸಿದರೆ ಈ ಪ್ರಾಜೆಕ್ಟ್ ಮಾಹಿತಿ ಗೊತ್ತಿದ್ದು ಕೇವಲ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಅವರ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಹಸ್ಕರ್ ಮತ್ತು ಸೋವಿಯತ್ ಒಕ್ಕೂಟದಲ್ಲಿ ಭಾರತದ ರಾಯಭಾರಿಯಾಗಿದ್ದ ದುರ್ಗಾ ಪ್ರಸಾದ್ ಧರ್ ಅವರಿಗೆ ಮಾತ್ರ ಗೊತ್ತಿತ್ತು. ಅಷ್ಟು ಅಚ್ಚುಕಟ್ಟಾಗಿ ಈ ಪ್ರಾಜೆಕ್ಟ್ ನ ಗೌಪ್ಯತೆ ಕಾಪಾಡಲಾಗಿತ್ತು. ಈ ಸಾಧನೆಯಿಂದ ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳೆನಿಸಿದ್ದ ಅಮೆರಿಕ, ಚೈನಾ, ರಷ್ಯಾ ಸೇರಿದಂತೆ ಶತ್ರು ರಾಷ್ಟ್ರ ಪಾಕ್ಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿತ್ತು. ಅಣ್ವಸ್ತ್ರ ಪರೀಕ್ಷೆ 1974ರ ಪರೀಕ್ಷೆ ಬಳಿಕ ಅದೇ ಪೋಖ್ರಾನ್ ನಲ್ಲಿ ಭಾರತ ಸತತವಾಗಿ 5 ಬಾರಿ ಅಣ್ವಸ್ತ್ರ ಪರೀಕ್ಷೆಯನ್ನ ನಡೆಸುತ್ತಾನೆ ಬಂದಿದೆ. 1974ರ ಪರಮಾಣು ಪರೀಕ್ಷೆ ಶಾಂತಿಯುತವಾದ ಪರೀಕ್ಷೆ ಎಂದೇ ಅಂದುಕೊಂಡಿತ್ತು. ಶಾಂತಿಯುತವಾಗಿಯೇ ತನ್ನಲ್ಲಿರುವ ಪರಮಾಣು ತಂತ್ರಜ್ಞಾನದ ಸಹಾಯದಿಂದ ಅಣ್ವಸ್ತ್ರ ಅಭಿವೃದ್ಧಿಪಡಿಸುವ ಸಾಮರ್ಥ್ಯ ತನಗಿದೆ ಅಂತ ಈ ಹಿಂದೂಸ್ತಾನ ಹೇಳಿಕೊಟ್ಟಿತ್ತು ಮತ್ತು ಜಗತ್ತಿಗೆ ವಾರ್ನಿಂಗ್ ಕೂಡ ಮಾಡಿತ್ತು. ಅಷ್ಟಕ್ಕೂ ಭಾರತಕ್ಕೆ ಅಣುಬಾಂಬು ಅಗತ್ಯವಿದೆಯಾ ಅನ್ನೋ ಪ್ರಶ್ನೆ ಇಡೀ ವಿಶ್ವದಲ್ಲಿ ರೌಂಡ್ಸ್ ಮಾಡುತ್ತಿತ್ತು. ಹೌದು, 1971ರ ಇಂಡೋ ಪಾಕ್ ಯುದ್ಧದ ಬಳಿಕ ಪಾಕಿಸ್ತಾನ ಮತ್ತೆ ಮತ್ತೆ ಕಾಲು ಕರೆದುಕೊಂಡು ಜಗಳಕ್ಕೆ ಬಂದೇ ಬರುತ್ತದೆ ಎನ್ನುವ ವಿಚಾರ ಭಾರತಕ್ಕೆ ಆವಾಗಿನಿಂದ ಕಾಡುತ್ತಿತ್ತು. ಇದರೊಂದಿಗೆ ಈಗಾಗಲೇ 2 ಬಾರಿ ಚೈನಾ ವಿರುದ್ಧ ಯುದ್ಧದಲ್ಲಿ ಭಾರತ ಸೋತೋಗಿತ್ತು. ಪಾಕಿಸ್ತಾನ ಮತ್ತು ಚೈನಾ ಸೇರಿ ಭಾರತವನ್ನ ಮಣಿಸುವ ಸಾಧ್ಯತೆ ಭಾರತಕ್ಕೆ ಯಾವಾಗಲೂ ಕಾಡುತ್ತಿತ್ತು. ಇದರ ಆತಂಕ ಯಾವಾಗಲೂ ಇದ್ದಿತ್ತು. ಮಿತ್ರ ರಾಷ್ಟ್ರ ರಷ್ಯಾ ಅಮೆರಿಕದೊಂದಿಗೆ ಶೀತಲ ಸಮರದಲ್ಲಿ ಬ್ಯುಸಿಯಾಗಿದ್ದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಯಾರನ್ನು ನಂಬುವ ಪರಿಸ್ಥಿತಿಯಲ್ಲಿರಲಿಲ್ಲ. ಆಗ ಇಸ್ರೇಲ್ ಕೂಡ ಇಷ್ಟೊಂದು ಪವರ್ಫುಲ್ ಆಗಿರಲಿಲ್ಲ. ಇದೆಲ್ಲದರಿಂದ 70ರ ದಶಕದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಪರೀಕ್ಷೆಗೆ ಭಾರತ ಮನಸ್ಸು ಮಾಡಿಯೇ ಬಿಟ್ಟಿತ್ತು. ಭಾರತದ ಶಕ್ತಿಗೆ ಪರಮಾಣು ಶಕ್ತಿಯೇ ಬೂಸ್ಟರ್ ಡೋಸ್ ಅಂದ್ರೆ ತಪ್ಪಾಗಲಾರದು. 1983ರಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಅಂದರೆ DRDOಗೆ ಹೆಚ್ಚಿನ ಹಣಕಾಸಿನ ನೆರವು ಒದಗಿಸುತ್ತದೆ. ಭಾರತದ ಕ್ಷಿಪಣಿ ಅಭಿವೃದ್ಧಿ ಯೋಜನೆಗಳ ಮುಖ್ಯಸ್ಥರಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ ನೇಮಿಸಲಾಗುತ್ತದೆ. ಇದೇ ವರ್ಷದಲ್ಲಿ ಭಾರತ ಪ್ಲೂಟೋನಿಯಂ ಅನ್ನ ಆಯುಧದಲ್ಲಿ ಬಳಸುವಷ್ಟು ಸಶಕ್ತವಾಗಿತ್ತು. 1980ರ ದಶಕದಲ್ಲಿ ಭಾರತ ತನ್ನ ಪ್ಲೂಟೋನಿಯಂ ಸಂಗ್ರಹ ಸಹ ಹೆಚ್ಚು ಮಾಡಿತ್ತು. 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನ ರಚಿಸಿತ್ತು. ಅಧಿಕಾರಕ್ಕೆ ಬರುವ ಮುನ್ನ ಬಿಜೆಪಿ ಭಾರತೀಯ ಮಿಲಿಟರಿ ಸಾಮರ್ಥ್ಯಕ್ಕೆ ಅಣ್ವಸ್ತ್ರ ಸಾಮರ್ಥ್ಯವನ್ನ ಸೇರಿಸುವುದನ್ನ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಮುಖ ಅಂಶವನ್ನಾಗಿ ಮಾಡಿತ್ತು. 1998ರಲ್ಲಿ ಚೈನಾದ ಬೆಂಬಲದೊಂದಿಗೆ ಅಭಿವೃದ್ಧಿಪಡಿಸಿದ್ದ ಘೋರಿ ಕ್ಷಿಪಣಿಯನ್ನ ಪಾಕಿಸ್ತಾನ ಅದೇ ಸಮಯದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿತು. ಇದೇ ಪಾಕಿಸ್ತಾನದ ಸಾಮರ್ಥ್ಯಕ್ಕೆ ಭಾರತ ತನ್ನ ಆಪರೇಷನ್ ಶಕ್ತಿಯ ಮೂಲಕ ತನ್ನ ತಕ್ಕ ಪ್ರತ್ಯುತ್ತರ ನೀಡಿತ್ತು. 1974ರಲ್ಲಿ ಭಾರತ ತನ್ನ ಪರಮಾಣು ಪರೀಕ್ಷೆಯನ್ನ ಶಾಂತಿಯುತ ಉದ್ದೇಶಕ್ಕಾಗಿ ಎಂದಿತ್ತಾದರೂ 1998ರ ಪರಮಾಣು ಪರೀಕ್ಷೆಗಳು ಭಾರತವನ್ನ ಅಣ್ವಸ್ತ್ರ ಸಶಸ್ತ್ರಿತ ರಾಷ್ಟ್ರವನ್ನಾಗಿ ರೂಪಿಸಿತ್ತು. ಪೋಖ್ರಾನ್ 2 ಎಂದೇ ಹೆಸರಾದ ಈ ಪರೀಕ್ಷೆಯ ಬಳಿಕ ಭಾರತ ಸರ್ಕಾರ ತನ್ನ ಬಳಿ ಈಗ ಪರಮಾಣು ಶಸ್ತ್ರಾಸ್ತ್ರಗಳಿದೆ ಅಂತ ಇಡೀ ಜಗತ್ತಿಗೆ ಘಂಟಾಘೋಷವಾಗಿ ಹೇಳಿತ್ತು. ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ, ಚೈನಾಗೆ ಮತ್ತು ಅಮೆರಿಕಾಗೂ ಕೂಡ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿತ್ತು. ಹಾಗೂ ತನ್ನ ಮಿತ್ರ ರಾಷ್ಟ್ರವಾದಂತಹ ರಷ್ಯಾಗೆ ಇದರ ಸುಳಿವನ್ನ ಮೊದಲೇ ಕೊಟ್ಟಿತ್ತು. 1998ರ ಭಾರತದ ಅಣ್ವಸ್ತ್ರ ಪರೀಕ್ಷೆಗಳ ಪರಿಣಾಮವಾಗಿ ಅಮೆರಿಕ ಸೇರಿದಂತೆ ಹಲವು ದೇಶಗಳು ಭಾರತದ ಮೇಲೆ ನಿರ್ಬಂಧವನ್ನ ಹೇರಲು ಮುಂದಾಗಿದ್ದವು. ಆದರೆ ಈ ಬಾರಿಯ ಪ್ರತಿರೋಧಗಳು 1974ರಲ್ಲಿ ಭಾರತದ ಮೊದಲು ಪರಮಾಣು ಪರೀಕ್ಷೆಗಳ ಸಂದರ್ಭದಲ್ಲಿ ಅಷ್ಟು ತೀಕ್ಷ್ಣವಾಗಿರಲಿಲ್ಲ. ಇದಕ್ಕೆ ಕಾರಣ ಕ್ಷಿಪ್ರವಾಗಿ ಬೆಳೆಯುತ್ತಿರುವ ಭಾರತದ ಆರ್ಥಿಕತೆ ಮತ್ತು ಭಾರತದ ಬೃಹತ್ ಮಾರುಕಟ್ಟೆಯನ್ನ ಬಳಸುವ ವಿದೇಶಿಗಳ ಹಂಬಲದ ಕಾರಣದಿಂದ ಭಾರತಕ್ಕೆ ಈ ಎಲ್ಲ ಟೀಕೆ ಪ್ರತಿರೋಧಗಳನ್ನ ಯಶಸ್ವಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ನಿಭಾಯಿಸಲು ಸಾಧ್ಯವಾಗಿತ್ತು. ಈ ಅಣ್ವಸ್ತ್ರ ಪರೀಕ್ಷೆಗಳು ಭಾರತಕ್ಕೆ ತನ್ನನ್ನು ತಾನು ಅತ್ಯಂತ ಪ್ರಬಲ ರಾಷ್ಟ್ರಗಳ ಸಾಲಿನಲ್ಲಿ ಸ್ಥಾಪಿಸಲು ಪೂರಕವಾಗಿತ್ತು. ಅಣ್ವಸ್ತ್ರ ದಾಳಿಯಲ್ಲಿ ಮೊದಲಿಗರಾಗಲು ಯಾವತ್ತೂ ಭಾರತ ಬಯಸುವುದಿಲ್ಲ. ಅಣ್ವಸ್ತ್ರವನ್ನ ಮೊದಲು ಪ್ರಯೋಗಿಸುವುದಿಲ್ಲ ಎಂಬುದು ಭಾರತದ ನೀತಿಯಾಗಿದೆ. ಹೌದು, ಯಾವಾಗಲೂ ಅಷ್ಟೇ. ಭಾರತ ಇಂದಿಗೂ ಯಾವತ್ತೂ ಯಾರ ದುಶ್ಮನ್ ದೇಶಗಳ ಮೇಲೂ ಕೂಡ ಮೊದಲು ಅಟ್ಯಾಕ್ ಮಾಡಿರುವ ಉದಾಹರಣೆಗಳು ನಿಮಗೆ ಇತಿಹಾಸದಲ್ಲಿ ಕಾಣುವುದೇ ಇಲ್ಲ. ಯಾವಾಗಲೂ ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತಾರೆ
ಮಾಡುತ್ತಾರೋ ಅದಕ್ಕೆ ಪ್ರತಿರೋಧವಾಗಿ ಅಟ್ಯಾಕ್ ಮಾಡುವುದು ಭಾರತೀಯ ನೀತಿಯಾಗಿದೆ. 1998ರಲ್ಲಿ ನಡೆಸಿದ ಎರಡನೇ ಅಣ್ವಸ್ತ್ರ ಪರೀಕ್ಷೆ ಬಳಿಕ ವಾಜಪೇಯಿ ಸರ್ಕಾರ ನಾವು ಎಂದೂ ಅಣ್ವಸ್ತ್ರ ದಾಳಿಯಲ್ಲಿ ಮೊದಲಿಗರಾಗಲು ಬಯಸುವುದಿಲ್ಲ, ಆದರೆ ದೇಶದ ಮೇಲಿನ ದಾಳಿಯನ್ನ ಹಿಮ್ಮೆಟ್ಟಿಸುವುದರಲ್ಲಿ ಅದನ್ನ ಬಳಸಲು ಹಿಂಜರಿಯುವುದಿಲ್ಲ ಎಂಬುದು ಹೇಳಿಕೆ ಇಡೀ ವಿಶ್ವವನ್ನೇ ನಡುಗಿಸಿತ್ತು. ಈ ಮೂಲಕ ಭಾರತ ಶಾಂತಿಯ ಸಂದೇಶವನ್ನ ಕೂಡ ರವಾನಿಸಿತ್ತು. ಸ್ನೇಹಿತರೆ, ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು. ಈ ಭೂಮಿಯ ಮೇಲೆ ಯಾವ ದೇಶದ ಬಳಿ ಎಷ್ಟೊಂದು ಅಣ್ವಸ್ತ್ರಗಳು ಅಂದ್ರೆ ಅಣು ಬಾಂಬುಗಳಿವೆ ಅಂತ. ಪ್ರತಿ ವರ್ಷ ಜನವರಿಯಲ್ಲಿ ಹೆಚ್ಚಾಗಿ ಆ ದೇಶಗಳು ತಮ್ಮ ಬಳಿ ಇರುವಂತಹ ಅಣುಬಾಂಬುಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ. ಆದರೆ ಬರಬರುತ್ತಾ ಈಗ ಆ ಪಾರದರ್ಶಕತೆ ಕಡಿಮೆ ಆಗಿದೆ ಎನ್ನುವುದು ಎಲ್ಲರಲ್ಲೂ ಒಂದು ಭಯವನ್ನ ಹುಟ್ಟಿಸಿದೆ. ಈ ವರ್ಷದ ಜನವರಿಯಲ್ಲಿ ಭಾರತ ಪರಮಾಣುಗಳ ಸಂಖ್ಯೆ 172 ಇದ್ದರೆ ಪಾಕಿಸ್ತಾನದ ಬಳಿ 164 ಇದೆ ಎಂದು ವರದಿಯಾಗಿದೆ. ಭಾರತದ ಪರಮಾಣು ಶಸ್ತ್ರಾಗಾರದಲ್ಲಿ 2020ರಿಂದ ಗಣನೀಯವಾಗಿ ಏರಿಕೆಯನ್ನ ಕಂಡಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡು ಹೊಸ ರೀತಿಯ ಪರಮಾಣುಗಳನ್ನ ಅಭಿವೃದ್ಧಿಪಡಿಸುತ್ತಿರುವುದು ಈಗ ಗೊತ್ತಾಗಿದೆ. ಇನ್ನು ಚೈನಾದ ಪರಮಾಣು ಸಿಡಿತಲೆಗಳ ಸಂಖ್ಯೆಗಳು ಜನವರಿಯಲ್ಲಿ 410ರಿಂದ 500ಕ್ಕೆ ಏರಿದೆ ಎಂಬುದು SIPRI ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಜನವರಿಯಲ್ಲಿ 12121 ಪರಮಾಣು ಸಿಡಿತಲೆಗಳು ಒಟ್ಟು ಜಾಗತಿಕ ದಾಸ್ತಾನುಗಳಲ್ಲಿ ಇರಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ. ಅಂದಾಜು 2100 ಪರಮಾಣು ಅಸ್ತ್ರಗಳನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೇಲೆ ಕಾರ್ಯಾಚರಣೆಗೆ ಎಚ್ಚರಿಕೆ ಸ್ಥಿತಿಯಲ್ಲಿ ಇಡಲಾಗಿದೆ. ಇಲ್ಲಿ ಬಹುತೇಕ ಎಲ್ಲವೂ ರಷ್ಯಾ ಮತ್ತು ಅಮೆರಿಕಾಗೆ ಇಂತಹ ಕ್ಷಿಪಣಿಗಳು ಸೇರಿದೆ ಎಂದು ವರದಿಯಾಗಿದೆ. ಚೈನಾ ತನ್ನ ಕೆಲವು ಸಿಡಿತಲೆಗಳನ್ನ ಹೆಚ್ಚಿನ ಕಾರ್ಯಾಚರಣೆಗೆ ಸಿದ್ಧಪಡಿಸಿದೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಈ ಭೂಮಿಯ ಮೇಲೆ ರಷ್ಯಾ ಮತ್ತು ಅಮೆರಿಕ ಒಟ್ಟಾಗಿ ಎಲ್ಲಾ ಪರಮಾಣು ಶಸ್ತ್ರಾಸ್ತ್ರಗಳ ಸುಮಾರು 90% ಹೊಂದಿದೆ ಎಂದು SIPRI ವರದಿ ಮಾಡಿದೆ. ಆತಂಕಕಾರಿ ಬೆಳವಣಿಗೆ ಏನೆಂದರೆ ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಮಾಡಿದ ನಂತರ ಈ ಎರಡು ದೇಶಗಳಲ್ಲಿ ಪರಮಾಣು ಶಕ್ತಿಗಳ ಪಾರದರ್ಶಕತೆ ಕುಸಿದಿದೆ ಎಂದು ಇದೇ ವರದಿ ಮಾಡಿದೆ. ಹೌದು ಸ್ನೇಹಿತರೆ, ದೇಶದಲ್ಲಿ ವಿದೇಶಗಳಲ್ಲಿ ಈ ಪರಮಾಣು ಬಾಂಬುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಯಾವುದೇ ಸಮಯದಲ್ಲಿ ಚಿಕ್ಕ ಯುದ್ಧವಾದರೂ ಕೂಡ ಮುಂದೆ ಯಾವುದೇ ಒಂದು ದೇಶ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನ ಬಳಸುವುದು ಹಿಂದೆ ಮುಂದೆ ನೋಡುವುದಿಲ್ಲ ಎನ್ನುವುದು ಕೆಲವರ ಅನಿಸಿಕೆಯಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎನ್ನುವುದನ್ನ ನಾವು ನೀವು ಕಾದು ನೋಡಬೇಕಾಗಿದೆ ಅಷ್ಟೇ. ಸ್ನೇಹಿತರೆ, ಈ ಪರಮಾಣು ಅಸ್ತ್ರಗಳ ಬಗ್ಗೆ, ಈ ನ್ಯೂಕ್ಲಿಯರ್ ಬಾಂಬುಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಹಾಗೂ ನಿಮ್ಮ ಅನಿಸಿಕೆಯನ್ನ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.